ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಇವರ ಎರಡನೇ ಹಂತದ ಯೋಜನೆಯಾದ ವಿದ್ಯುತ್ ಚಾಲಿತ ಸಂಚಾರಿ ಶೀತಲೀಕೃತ ಶವರಕ್ಷಣಾ ಯಂತ್ರದ ಲೋಕಾರ್ಪಣೆ ಹಾಗೂ ಯಂತ್ರ ಭದ್ರತಾ ಕುಟೀರದ ಉದ್ಘಾಟನಾ ಕಾರ್ಯಕ್ರಮವು ಬಡಗುಪೆಟ್ಟು ಶಾಂತಿನಗರದ ನಿಮ್ಮ ಮನೆ ಆಶ್ರಯದಲ್ಲಿ ನಡೆಯಿತು. ಶವರಕ್ಷಣಾ ಯಂತ್ರದ ಭದ್ರತಾ ಕುಟೀರವನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಶೋಕ್ ನಾಯಕ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾಗರಿಕ ಸಮಿತಿಯ ಯೋಜನೆಯು ಮಣಿಪಾಲ ಹಿರಿಯಡ್ಕ ಭಾಗದ ಜನತೆಗೆ ಬಹಳ ಅನುಕೂಲವಾಗಲಿದೆ ಎಂದು ಹೇಳಿದರು. ಈ ಪೆಟ್ಟಿಗೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದರ ಸೇವೆ ಈ ನಾಗರಿಕ ಟ್ರಸ್ಟ್ನವರು ಹಿಂದೆಯೂ ಕೂಡ ನೀಡ್ತಾ ಇದ್ರು. ಇದು ಈಗ ಹಿರಿಯಡ್ಕ ಮತ್ತು ಮಣಿಪಾಲ ಭಾಗಕ್ಕೆ ಇದನ್ನು ಕೊಡ್ತಾ ಇದ್ದಾರೆ. ಇಂಥ ಸೇವೆ ಕೊಡುವವರೇ ವಿರಳ. ಅಂಥ ಕೆಲಸವನ್ನು ನಮ್ಮ ನಿತ್ಯಾನಂದ ಒಳಕಾಡವರು ಮಾಡ್ತಾ ಇದ್ದಾರೆ. 2 ಆಂಬುಲೆನ್ಸ್ ಇದೆ ಅಂತ ಕೂಡ ಹೇಳಿದ್ರು ಅವರೀಗ. ಭಾರಿ ಸಂತೋಷದ ವಿಷಯ. ಇದರ ಸದುಪಯೋಗ ಎಲ್ಲರೂ ಪಡಿಬೇಕು. ಹಾಗೆ ಅವರ ಬುಕ್ ಕೂಡ ಇಲ್ಲಿದೆ, ಆಪತ್ ಬಾಂಧವ ನಿತ್ಯಾನಂದ ಒಳಕಾಡು ಅಂತ. ಎಲ್ಲರಿಗೂ ಕೂಡ ನಾವು ನಮ್ಮ ಕೈಯಿಂದ ಪ್ರಚಾರ ಮಾಡಿ ಆ ಸೇವೆಯನ್ನು ಪಡೆಯುವುದು ಕಷ್ಟದಲ್ಲಿರುವವರಿಗೆ ಈ ಸೇವೆ ಸಿಕ್ಕಿದಾಗ ಅದು ನಾವು ಮಾಡಿದ ಕೆಲಸ ಒಂದು ಫಲಕ್ಕೆ ಬರ್ತದೆ ಅಂತ ಹೇಳುತ್ತಾ, ಈ ಮುಂದೆ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇರಲಿ. ನಿತ್ಯಾನಂದ ಒಳಕಾಡವರೇ, ಇದಕ್ಕೆ ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡಲಿಕ್ಕೆ ಕಬೂಲಿದ್ದೇವೆ ಅಂತ ಹೇಳುತ್ತಾ, ಶವರಕ್ಷಣಾ ಯಂತ್ರವನ್ನ ಉದ್ಯಮಿ ಸುಧಾಕರ್ ಪೂಜಾರಿ ಅವರು ಲೋಕಾರ್ಪಣೆ ಮಾಡಿದ್ರು. ಕಳೆದ 3 ವರ್ಷಗಳಿಂದ ನಾಗರಿಕ ಸಮಿತಿಯಿಂದ 2 ಶವರಕ್ಷಣಾ ಯಂತ್ರಗಳು ಉಡುಪಿ, ಬ್ರಹ್ಮಾವರ, ಕಾಪು ತಾಲೂಕುಗಳಲ್ಲಿ ಉಚಿತವಾಗಿ ಒದಗಿಸಲಾಗುತ್ತಿದೆ. ಬೇಡಿಕೆ ಹೆಚ್ಚಾದ ಕಾರಣ ಮಣಿಪಾಲ ಕೇಂದ್ರವಾಗಿಟ್ಟುಕೊಂಡು ಹೊಸ ಯಂತ್ರವನ್ನ ಇಡಲಾಗಿದೆ. ಈ ಯಂತ್ರವನ್ನ ಮಣಿಪಾಲ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರುವವರು ಉಚಿತವಾಗಿ ಬಳಸಬಹುದಾಗಿದೆ. ಸಾಗಾಟದ ವೆಚ್ಚವನ್ನಷ್ಟೇ ಬಳಕೆದಾರರು ಭರಿಸಬೇಕಾಗುತ್ತೆ. ಬಳಕೆಯಾದ ಬಳಿಕ ಯಂತ್ರವನ್ನ ಯಥಾರೂಪದಲ್ಲಿ ಸಮಿತಿಯ ಯಂತ್ರ ಭದ್ರತಾ ಕುಟೀರಕ್ಕೆ ಹಿಂತಿರುಗಿಸಬೇಕೆಂದು ನಾಗರಿಕ ಸಮಿತಿಯ ಪ್ರಧಾನ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ಯೋಜನೆಯ ವಿವರ ನೀಡಿದ್ರು. ಆ ಕಾರಣ ನಮಗೆ ಇಲ್ಲಿ ಪೆಟ್ಟಿಗೆಯನ್ನು ಇಡಲು ಅವಕಾಶ ಆಯಿತು. ಇಲ್ಲದ್ರೆ ಇದು ಬಿಸಿಲಿಗೆ ಗ್ಲಾಸ್ ಎಲ್ಲ ಹೊಡೆದು ಮೇನ್ ಮುಖ್ಯವಾಗಿರುವಂಥದ್ದು ಗ್ಲಾಸು. ಅದು ಹೊಡೆದು ಹೋದರೆ ಏನು ಪ್ರಯೋಜನ, ಮತ್ತು ನೀರು ಒಳಗಡೆ ಮಿಷನ್ಗೆ ಹೋದರೆ ಅದು ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಅವರಿಗೆ ನಾನು ತುಂಬು ಹೃದಯದ ಒಂದು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ ಎಚ್.ಎ. ಇಬ್ರಾಹಿಂ, ಸಾಮಾಜಿಕ ಕಾರ್ಯಕರ್ತೆಯರಾದ ಶ್ರೀದೇವಿ, ಅನಿತಾ ಮೋನಿಕ್, ನೀರಜಾ ಶೆಟ್ಟಿ, ನಾಗರಿಕ ಸಮಿತಿಯ ಕೆ. ಬಾಲಗಂಗಾಧರ ರಾವ್, ಶ್ರೀ ಲಕ್ಷ್ಮೀನಾರಾಯಣ ಉಪಾಧ್ಯ, ತಾರನಾಥ್ ಮೇಸ್ತಾ ಶಿರೂರು ಮೊದಲಾದವರು ಉಪಸ್ಥಿತರಿದ್ದರು. ವಿಷ್ಣು ಫ್ಲವರ್ ಸ್ಟಾಲಿನ ವಿಷ್ಣು ಅವರು ಉಚಿತ ಹೂವಿನ ಅಲಂಕಾರ ಒದಗಿಸಿ ಸಹಕರಿಸಿದ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.